ಪರಿಯರೆ ನೀರು ಕೊರ್ಲೆ ಕನಿಷ್ಠ ಅಗತ್ಯ ಪೂರೈಕೆಗೆ ನೀರು ಕೊರ್ಲೆ ಖಾಸಗಿದಾಗ್ಲು ಅಕ್ರಮವಾದ ನೀರು ಮಾರಾಟ ಮಲ್ಪನೆಯನ್ನು ಉಂತಾಲೆ ಪಡೆದು ಕೋಟೆಕಾರ್ ನಾಗರಿಕರು ಕೋಟೆಕಾರ್ ಪಂಚಾಯತ್ ಎದುರು ಶುಕ್ರವಾರ ಕಾಂಡೆ ಪ್ರತಿಭಟನೆ ನಡೆಪಾದ ಮುಖ್ಯಾಧಿಕಾರಿಗಳಿಗೆ ಮನವಿ ಒಪ್ಪಿಯಾದರು. ನಿಷೇಧಿಸಿ ನಿಷೇಧಿಸಿ ಟ್ಯಾಂಕರ್ ನೀರು ಮಾರಾಟ ನಿಷೇಧಿಸಿ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ನೀರು ಬೇಕು ಬೇಕೇ ಬೇಕು ನೀರು ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಖಾಸಗಿ ನೀರು ಟ್ಯಾಂಕರ್ ಮಾರಾಟ ಖಾಸಗಿ ನೀರು ಟ್ಯಾಂಕರ್ ಮಾರಾಟ ಟ್ಯಾಂಕರ್ ನೀರು ಖಾಸಗಿ ಮಾರಾಟ ಈ ಹೊರತು ಪಾತೆರ್ನ ಕೋಟೆಕಾರ್ ನಿವಾಸಿ ತುಳುನಾಡ ರಕ್ಷಣಾ ವೇದಿಕೆದ ಸ್ಥಾಪಕ ಅಧ್ಯಕ್ಷರು ಯೋಗೀಶ್ ಶೆಟ್ಟಿ ಜಪ್ಪು ನೀರು ಪ್ರತಿಯೊರಿನ ಮೂಲಭೂತ ಅವಶ್ಯಕತೆ ನಮ್ಮ ಮುಲ್ಪ ಪರಿಯರೆ ದಿನಬಳಕೆದ ಅಗತ್ಯಗಳ ನೀರಿಚ್ಚಾಂದೆ ಪರದಾಡೊಂದುಲ್ಲ ಸ್ಥಳೀಯರೋರಿ ಈ ಪೊರ್ತುಡು ಟ್ಯಾಂಕರ್ಡ್ ನೀರು ಮಾರಾಟ ಮಲ್ತೊಂದುಲ್ಲೇರು ಇಂಚಗೂ ಪಿರೊಂಜಿ ಬೋರ್ವೆಲ್ ತೋಡಾನಗ ತಂಕ್ಲು ಸ್ಥಳೀಯರು ಸೇರ್ದು ಪ್ರತಿಭಟನೆ ಮಲ್ತದು ಅವೇನು ಉಂತಾದ ಮುಖ್ಯಾಧಿಕಾರಿಗಳ ದೂರು ಕೊಡ್ತಾ ಜನಕ್ಲು ನೀರ್ಗಾದು ಪರದಾಡ್ನ ಪೊರ್ತುಡು ಅಕ್ರಮ ನೀರು ಮಾರಾಟನ ಉಂತಾವಡು ಸ್ಥಳೀಯ ನಿವಾಸಲಿನ ಮಾತೆರಲ ಇಲ್ಲದ ಗೂವೆಲ್ ಬೋರ್ವೆಲ್ ಆಜಿದ್ ಪೋತುಂಡು ಜನಕ್ಲು ನೀರ್ಗಾದು ನರಕೊಂದುಲ್ಲಿರು ಅಂಚಾದು ನೀರು ಕೊಡ್ದು ಜನಕ್ಲಿಗೆ ನ್ಯಾಯನು ಒದಗಿಸಾಲೆ ಪಣ ತೆರಿಪಾಯರು. ಇನಿ ನಮ್ಮ ಪೂರೆಲ್ಲ ಎಂಗ್ಲ ಅಪ್ಪೆನಕ್ಕಲು ಅಣ್ಣನಕ್ಕಲು ಪೂರೆಲ್ಲ ಬತ್ತೀನಿ ಕೋಟೆಕಾರ್ ಪಟ್ಟಣ ಪಂಚಾಯತ್ ಎದುರು ನಮ್ಮ ಕುಲುದ ಇಂಚಿನ ಪರಿಸ್ಥಿತಿ ಏಪಲ ಬರ್ರೆಬಲ್ಲಿ ದಯಗೋಸ್ಕರ ಪಂಡ ನಮ್ಮ ಒಂಜಿ ಸಂವಿಧಾನದ ಪ್ರಕಾರ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಆಡಳಿತ ಪಡುವ ಸರ್ಕಾರ ಪನ್ಪೇರಿ ಜನಕ್ಲೆಗೋಸ್ಕರ ಉಪ್ಪನಂಚಿನ ಜನಕ್ಲೆಡ್ದ ಆಳ್ನಂಚಿನ ಸರ್ಕಾರ ಬಂದು ಆಂಡ ಇರಿದ ಪರಿಸ್ಥಿತಿ ಇಂಚ ಪಂಡ ನಮ್ಮ ಏನೇನು ನಮ್ಮ ಆಯ್ಕೆ ಮಂತದ ಅಕ್ಕಲಿನ ಇಚ್ಛಾಶಕ್ತಿದ ಕೊರತೆ ಇಡ್ದಾದ್ರೆ ಇನಿ ನಮ್ಮ ಮುಲ್ಪ ಮತ್ತು ಗುಲ್ಲು ನಂಚೆ ಪರಿಸ್ಥಿತಿ ಬೈದಿನಿ ದಯಪನ್ನಂಡ ಇನಿ ನಮ್ಮ ಕರಿನ ಒಂಜಿ ತಿಂಗೊಲ್ದಿಂಚ ನಮ್ಮ ಅಪ್ಪನ ಕಡೆಗೆ ನಮ್ಮ ಅಕ್ಕನ ಕಡೆಗೆ ಗೊತ್ತಾಪುಂಡು ಅಕ್ಕಲು ಇಲ್ಲದ ಒಂಜಿ ಅಡಿಗೆ ಮನ್ಪುನಕ್ಕಲು ಅಕ್ಕಲು ಕಾಂಡೆ ಲಕ್ಕದ ಪುಲ್ಲೆಕ್ಕಲ ಲಕ್ಕಂಡಲ್ಲ ಓಲೋಲು ಪೋದು ನೀರು ನಟ್ಟದ ಬರ್ಪು ನಂಚಿನ ಪರಿಸ್ಥಿತಿ ಬೈದಿನಿ ಇನಿ ಒಂಜಿ ಟಾಯ್ಲೆಟ್ ಪೋಂಡ ಒಂಜಿ ಟಾಯ್ಲೆಟ್ ನೀರು ಸಂತಲ ಇಜ್ಜಿ ಕೆಲವು ಟಾಯ್ಲೆಟ್ ಸಂತ ಬೀಗ ಪಾಡ್ದುಪ್ಪನ ಪರಿಸ್ಥಿತಿ ಬೈದಿನಿ ಸಾರ್ವಜನಿಕ ಟಾಯ್ಲೆಟ್ ಇಲ್ಲ ದಯಪನ್ನಂಡ ಇನಿ ನಮ್ಮ ಪರಿಸರ ನೀರಿಜ್ಜಿ ಬಂದು ಆಂಡ ರಡ್ಡು ಮೂಜಿ ವರ್ಷ ದುಮ್ಮು ಕೇಂಡ ಊರೆಲ್ಲ ಪನದಿತ್ತೇರು ಪಂಡ ಪ್ರತಿಯೊಲ್ಲ ಗೊತ್ತಿತ್ತಿನ ವಿಷಯ ದಾದ ಪಂಡ ಎಂಕ್ಲೆಗೆ ಸಾಧಾರಣ ನೀರಿನ ಒಂಜಿ ಸಮಸ್ಯೆ ನಿಜಂಡು ಪ್ರತಿಯೊಂಜಿ ಗುವೆಳ್ಳ ನೀರುಂಡು ದಾಪಂಡ ಕೋಟೆಕಾರ ಪಂಪಿನ ಒಂಜಿ ಕೃಷಿ ಪ್ರಧಾನವಾಗಿ ನಂಜಿನ ಪ್ರದೇಶ ಏನಟ್ಟದ್ರ ನೀರಿಗೆ ಸಮಸ್ಯೆ ನಿಜಂಡು ಆಂಡ ಇನಿ ಅಂಚಿನ ಪರಿಸ್ಥಿತಿ ಏತೆ ಗುವೆಳ್ಡು ಒಂಜಿ ನೀರಿಜ್ಜಿ ಪಂದಾಂಡ ಮಾರ್ಚ್ ತಿಂಗೊಳ್ಳೆ ನೀರು ಒಂಜಿ ಖಾಲಿ ಹಾಪುಂಡು ಪಂದಾಂಡ ಪರಿಸ್ಥಿತಿ ದಾದ ಪಂದಾಂಡ ಇನಿ ನಮ್ಮ ಪ್ರದೇಶಡ್ ಅನಧಿಕೃತವಾದ ಏತೆ ಜನಗಳು ಬೋರ್ವೆಲ್ ಪಡೆದಿರಿ ಇತ್ತಿನಕ್ಲೆಗೆ ಬೆಕ್ಕೇಟಿ ಅದು ಆ ಬೋರ್ವೆಲ್ಡ್ ನೀರನ್ನ ಏರಾರ ಒಂಜಿ ಫ್ಯಾಕ್ಟ್ರಿಗ ಓವಾ ಮಿಲ್ದಕ್ಲೆಗೆ ನೀರು ಕೊರ್ಪೇರಿ ನಮ್ಮ ಒಂಜಿ ದೇವೇರು ಕೊರ್ತಿನಂಚಿನ ನೀರು ನಮ್ಮಗಿನಿ ಇಜ್ಜಂದಿನಂಚಿನ ಪರಿಸ್ಥಿತಿಗೆ ನಿರ್ಮಾಣ ಮಂತದೇರಿ ಅಂಚದ ಪುನಗ ಎಂಕುಲು ಇನಿ ಊರೆಲ್ಲ ಇನಿ ಇಂಚಿನ ಪರಿಸ್ಥಿತಿ ಬದು ಕುಲ್ದಾದ ಪಂಡ ಇನಿ ಈ ಪರಿಸ್ಥಿತಿ ಬರಬಲ್ಲಿ ದ ಪಂಡ ಎಂಕುಲು ಒರಿಯನ್ನ ಆಯ್ಕೆ ದಯ ಮನ್ಪುರ್ ಪಂಡ ಎಂಕ್ ಪ್ರತಿಯೊಲ್ಲ ಒಂಜಿ ಚಾಕ್ಲೇಟ್ ಬತ್ತಿನ ಎಂಚಿನ ಒಂಜಿ ಡ್ರೆಸ್ ಆವಡು ಪ್ರತಿಯೊಂಜಿ ವಸ್ತು ದಪ್ಪುನಗಲ ನಮ್ಮ ಐಟ್ ಟ್ಯಾಕ್ಸ್ ಕೊರ್ಪ ದಯಪನ್ನಡ ಆ ಟ್ಯಾಕ್ಸ್ ಮುಖಾಂತರ ಸರ್ಕಾರ ನಡಪಡು ನಮ್ಮ ಮೂಲಭೂತ ಸೌಕರ್ಯ ಕೊರಡು ಪನ್ಪಿನ ದೃಷ್ಟಿ ನಮ್ಮ ಪ್ರತಿಯೊಂದು ಟ್ಯಾಕ್ಸ್ ಪೇ ಮನ್ಪ ಒಂಜಿ ದಿನ ಮೇಲೆ ಕರೆಕ್ಟ್ ಟ್ಯಾಕ್ಸ್ ಲೇಟ್ ಅಂಡ ನಮ್ಮ ಪಂಚಾಯತ್ ನಮ್ಮ ಪನ್ಪೇರಿ ಒಂಜಿ ನೀರ್ದ ಬಿಲ್ ಕಟ್ಟಿಜಿನ ನಮ್ಮ ಟ್ಯಾಕ್ಸ್ ಪನ್ಪೇರಿ ನಾ ಕಟ್ಲೆ ಪನ್ಪೇರಿ ಪಂಡ ಅವು ಅಕ್ಲೆನ ಹಕ್ಕು ಅವೇ ಒಂಜಿ ಕರೆಂಟ್ ಇಜ್ಜಿಂಡಲ್ಲ ಪನ್ಪೇರಿ ಒಂಜಿ 4 ದಿನ ತೂಪೇರಿ ಫೀಸ್ ಒಪ್ಪೇರಿ ದಯಪನ್ನಡ ಸರ್ಕಾರಕ್ಕೆ ಒಂಜಿ ಆದಾಯ ಬೋರ್ಡ್ ನಮ್ಮ ಟ್ಯಾಕ್ಸ್ ಆಂಡ ನಮ್ಮ ಕ್ರಮಬದ್ಧವಾದ ನಮಗೆ ದಾಲ ತೊಂದರೆ ಅನ್ನಗ ನಮ್ಮಡ ಒಂಜಿ ಕಾಸು ಕಟ್ಟರಾಯ್ಜಿ ನನ್ನ ನಮಕ್ ನಮ್ಮ ಮಿತ್ತು ಒಂಜಿ ಅಕ್ಕಲು ಒತ್ತಡ ಪಾಡುವೇರಿ ನಿಕುಲು ಆಯ್ನತ್ ಬೇಗ ನಿಕುಲು ಟ್ಯಾಕ್ಸ್ ಕಟ್ಲೆ ಆಯ್ನತ್ ಕರೆಂಟ್ ಬಿಲ್ ಕಟ್ಲೆ ಆಂಡ ಸ್ವಾಮಿ ಎಂಕುಲು ಟ್ಯಾಕ್ಸ್ ಕಟ್ಟಿನೇನು ನಿಕುಲು ಅದು ಕರೆಕ್ಟ್ ಅದು ವಿನಿಯೋಗ ಬಂತಿಜಿಂದ ಆಂಡ ಎಂಕ್ಲು ಏಳಕ್ಕೆ ನೋಡು ಸ್ವಾಮಿ ಇನಿ ಪ್ರತಿಯೊಲ್ಲ ತನ್ನ ಕೆಲಸ ಬಿಡ್ದು ಪ್ರತಿಯೊಲ್ಲ ಪಾಪ ಇನಿ ಬರ್ತದೆ ಇನಿ ಪಂಚಾಯತ್ ಎದ್ದು ಕುಲ್ಲೋಡು ಪಂಡಾಂಡ ಇಂಚಿನ ದುಸ್ಥಿತಿ ಬರ್ರೆ ಬಲ್ಲಿ
ಏರ್ಲ ಕೆಲಸ ಜನ್ನಕ್ಲತ್ತು ಪ್ರತಿಯೊರ್ಲ ಪಾಪ ಕೆಲಸ ತಗೊಳ್ತಾನ ಪ್ರತಿಯೊರ್ಲ ಪಾಪ 500 ರೂಪಾಯಿ ಬೆಂದನಾಂಡ ಅಕ್ಲೇನ ಪಾಪ ಜೋಕ್ಲೇನ ಜೀವನ ಬೋಪುಡು ಅಕ್ಲೆ ಇಲ್ಲದ ಕುಟುಂಬದ ನಿರ್ವಹಣೆ ಮಾಡ್ಬಿಡು ಇನ್ನು ಈತಿ ಜನ ಬರ್ತದೆ ಮುಲ್ಪ ಬರ್ತದೆ ಪ್ರತಿಯೊರ್ಲ ಬರ್ತದೆ ಪಾಪ ಇನ್ನು ಮುಲ್ಪ ಬತ್ತು ಕುಲ್ಲೋಡು ಬಂದಾಂಡ ಆಯ್ಕೆ ಪರಿಸ್ಥಿತಿ ಏರು ಸ್ವಾಮಿ ಬಂದ್ಲೆ ಮುಲ್ಪದ ಆಯ್ಕೆ ಆಯ್ನಕ್ಲು ಬೊಕ್ಕ ಮುಲ್ಪದ ಅಧಿಕಾರ ನಕ್ಲೆಡ್ದಾದ್ರ ಪರಿಸ್ಥಿತಿ ಅಕ್ಲೇನ ಇಚ್ಛಾಶಕ್ತಿ ಕೊರತೆ ಇದ್ದಾದ ಇಂಚೆ ಪರಿಸ್ಥಿತಿ ಬರ್ಕೊಂಡು ಕೇಂದ್ರ ಬಂದ್ಪೇರು ಮುಲ್ಪ ಮಸ್ತಿ ಇಲ್ಲ ಜಾಸ್ತಿ ಆತಂದು ಈತೆ ಲೇಔಟ್ ಆತಂದು ಸ್ವಾಮಿ ಲೇಔಟ್ ಆಂಡ ನಿಕ್ಕುಲ ಐಕ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಪುಜಾರ ಪ್ರತಿಯೊಂದು ನಿಕ್ಕಲು ಸಿಂಗಲ್ ಲೇಔಟ್ ಅವು ಲೇಔಟ್ ಇಂದು ಲೇಔಟ್ ಪ್ರತಿ ಏಕವಿನ್ಯಾಸ ನೀವು ಪಂಡದ ಒಂಚೂರು ಮಿಸ್ಟೇಕ್ ಆಂಡ ಐತ ಬಗ್ಗೆ ಪ್ರತಿಯೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಪುಜಾರ ಪ್ರತಿಯೊಂದು ಬೇತೆ ತೆರಿಗೆ ಮಾಡ್ಪುಜಾರ ಕಲೆಕ್ಟ್ ಮಾಡ್ಪುಜಾರ ಪ್ರತಿಯೊಂದು ಟ್ಯಾಕ್ಸ್ ಕಟ್ಟು ಅದಾಯ ಬಂದಾಗೆ ಆಯ್ನ ತಿಂಗಳಿಗೆ ಡೆವಲಪ್ಮೆಂಟ್ ಜಾಸ್ತಿ ಆಗಿಲ್ಲ ಯಾಕಂದ್ರೆ ನಮ್ಮ ಟ್ಯಾಕ್ಸ್ ನಮ್ಮ ಆದಾಯ ಜಾಸ್ತಿ ಆಗ್ಬಿಟ್ಟು ಪಂಚಾಯತ್ ಆದಾಯದ ಮೂಲ ಮುಖಾಂತರ ನಮಗೆ ಕೊರಪೆ ನೀರು ಆಡಿದ್ರು ನಮಗೆ ರೋಡ್ ಕೊರಪೆ ಕೊರಪೇರು ಬಂದಿದ್ದಷ್ಟು ಐದ ಬೆನಿಫಿಟ್ ಗೊತ್ತಲ್ಲ ರೀ ಇನ್ನು ಒಂಜಿ ಕಡೆ ಗ್ರೂಪ್ ಒಂದು ಡಿಸ್ಕಷನ್ ಮಾಡಿ ಬಂದ್ಪೇರಿ ಈತ ಲೇಔಟ್ ಬರೋ ಜಾಸ್ತಿ ಆಗ್ತದೆ ಇಲ್ಲೂ ಜಾಸ್ತಿ ಅಂದ್ರೆ ಸ್ವಾಮಿ ಇಲ್ಲೂ ಜಾಸ್ತಿ ಆಗಿಬಿಟ್ಟಿಗೆ ನಮಗೆ ಐತೆ ಆದಾಯದ ವಿನಿಯೋಗ ಏನು ಮನ್ಪ ಜವಾಬ್ದಾರಿ ನಮ್ಮ ಸರ್ಕಾರ ಮನ್ಪ ಜವಾಬ್ದಾರಿ ನಮ್ಮ ಪಟ್ಟಣ ಪಂಚಾಯತ್ ಮನ್ಪ ಜವಾಬ್ದಾರಿ ಅಂಚದೊಬ್ಬನಾಗ ಇನ್ನಿತ ಈ ಪರಿಸ್ಥಿತಿಗೆ ನಮ್ಮ ಬೈದ ಇನ್ನು ಪೂರೆಲ್ಲ ಎಂಗ್ಳು ಒಂಜಿ ತಿಂಗಳು ಎಂಗ್ಳು ನೀರು ಜಂದ ಎಂಗ್ ಕಷ್ಟ ಬರೋದಿಲ್ಲ ಇನ್ನು ಪ್ರತಿಯೊಲ್ಲ ಇನಿ ಅಕ್ಲೇನ ಪಾಪ ಈ ಒಂಜಿ ನೀರಿದ್ದ ಖಂಡನೆ ಬಡೋದಿಗೆ ಏತಕ್ಕೆ ಏನಕ್ಕೆ ಗಲಾಟೆ ಆತಂಡು ಏತೆ ಜಿಲ್ಲದ ಪರಿಸ್ಥಿತಿ ಉಂಟ ಖಂಡನೆ ಬಡೋದು ಗಲಾಟೆ ಇದಾಯ ಬಂಡ ಬಡೋದಿ ಕನ್ನಡ ನೀರಿನ ಬಂದ್ಬಿಡು ಈ ಕಾಂಡೆ ಬೋದು ನೀರು ಕನಲೆ ಈ ವ್ಯವಸ್ಥೆ ಮನ್ಪಲೆ ಬಂದ್ಪೇರಿ ಪಾಪ ಖಂಡನಿದಾದ ಮನ್ಪಲ್ಲೆ ಖಂಡನಿ ಕಾಂಡೆ ಬೇಲೆ ಬೋಡ ಲಕ್ಕದ ಅತಿ ಇಲ್ಲದ ನೀರು ಮನ್ಪೋಡ ಅಂಚಿನ ಪರಿಸ್ಥಿತಿ ಇಲ್ಲ ಅಂಚದಪ್ಪನಾಗ ಇನಿ ಪೂರೆಲ್ಲ ಎಂಕಲು ಪಂಚಾಯತ್ ಎದುರು ಒಂಜಿ ಬತ್ತದ ಎಂಕಲು ಕುಲ್ದ ಒಂದು ಸಾಂಕೇತಿಕ ಪ್ರತಿಭಟನೆ ಕೋಡಿ ದಿನಿಕ ಆಯ್ನ ಪ್ರತಿಭಟನೆ ಎಂಗ್ಳು ಸಾಂಕೇತಿಕವಾದ ಮಂತದ ಒಂಜಿ ವೇಳೆ ಇಂಚಿನ ನನ್ನ ದುಂಬಗೆ ಎಂಗ್ಳಿಗೆ ನೀರಿನ ವ್ಯವಸ್ಥೆ ನಿಕ್ಕಲು ಮಂತಿಜಿನ ಶಾಶ್ವತ ಪರಿಹಾರ ಮಂತಿಜಿಂದಾಂಡ ಎಂಗ್ಳು ಉಗ್ರವಾದ ಹೋರಾಟ ಮನ್ಪೋ ದಾಪಂಡ ಎಂಕುಲು ಇನ್ನು ಖಾಲಿ ಸಾಂಕೇತಿಕವಾದ ಎಂಕುಲು ಇನ್ನು ಪ್ರತಿಭಟನೆ ಮಂತಿದ್ದೀನಿ ಸಾಂಕೇತಿಕವಾದ ದಾಪಂಡ ಎಂಕ್ಲನ ಬೇನೆ ಗೊತ್ತಾವಡು ದಾಪಂಡ ಒವೇ ಒಂಜಿ ಬಾಲೆ ಬುಲ್ತಿಜಿನ್ನ ಅಪ್ಪೆ ಪೇರು ಕೊರ್ಪುಜಿಗೆ ಒಂಜಿ ಕ್ರಮ ಉಂಟು ದಾಪಂಡ ಬಾಲೆಗೆ ಜೆತ್ತು ತುಪ್ಪುಂಡು ಬಾಲೆ ಬುಲ್ತಿನ ಮಾತ್ರ ಅಪ್ಪೆ ಗೊತ್ತಾಪಂಡಿಗೆ ಆ ಬಾಲೆಗೆ ಬಡ ಹತ್ತದೆ ಪೇರು ಕೊರೋಡು ಅಂಚ ಇನಿ ಎಂಕುಲು ಪುರ ಎಂಕುಲು ಇನಿ ಬರ್ತದೆ ಎಂಕ್ಲ ಅಪ್ಪೆ ನಡೆ ಬೈದ ಎಂಕ್ಲಿಗೆ ಬಂಗಾತನೆ ಎಂಕ್ಲಿಗೆ ಬಡವಾತನೆ ಪಂಡ ನಿಕ್ಲೆಡ ಬೈದ ನಿಕ್ಕುಲು ಕೊರ್ಪುನ ವ್ಯವಸ್ಥೆ ಮನ್ಪೋಡು ಇನ್ನು ನಿಕ್ಲಲ್ಲಿ ಬತ್ತದಲ್ಲ ನಿಕ್ಕುಲು ನಿಕ್ಲೆಡ್ ಮನ್ಪುನಾಡ ದುಂಬದ ಅನಾಹುತಕ್ಕೆ ನಿಕ್ಕುಲ ಕಾರಣ ಬೊಕ್ಕೊಂಜಿ ಪನ್ನೊಂದಿಲ್ಲ ಮುಲ್ಪ ಕೆಲವು ಅನಧಿಕೃತವಾದ ಕೆಲವು ಬೋರ್ವೆಲ್ ತೋಡರೆ ಸ್ಟಾರ್ಟ್ ಮಾಡ್ತೀರಿ ಲಾಸ್ಟ್ ಟೈಮ್ ಒಂಜಿ ಕಡೆ ಬೋರ್ವೆಲ್ ಪಾಡಂದಿಲ್ಲ ಸ್ವಾಮಿ ಅಕ್ಕುಲ್ ಪನ್ಪೇರಿ ಎಂಕುಲು ಏರ್ಲ ವಿರುದ್ಧತ್ತು ಮುಲ್ಪ ನೀರಿತ್ತ ನಿಕ್ಕಲು ಬೋರ್ವೆಲ್ ಪಾಡ್ಲೆ ಎಂಗ್ಲಿಗೆ ಸಂತೋಷ ಎಂಗ್ಲಿಗೆ ವಿರೋಧ ಹೆಜ್ಜಿ ಹಣ ನೀರಿಜ್ಜನೆ ನಿಕ್ಕಲು ಬೋರ್ವೆಲ್ ಪಾಡ್ದು ಆ ಬೋರ್ವೆಲ್ ಬೇತೆಗ್ಲೆ ಮಾರುನಾಡ ವಿರುದ್ಧ ಎಂಗ್ಲ ನಮ್ಮ ಪರಿಸ್ಥಿತಿ ಎಂಚ ಪಂಡ ಇದು ಬೋರ್ವೆಲ್ ಪಾಡುವ ಬೇರೆ ದಾಪಡ ಅಕ್ಲೆಲ್ಲ ತೊಂದರೆ ಬಲ್ಲೆತ ಒರೇ ಬೋರ್ವೆಲ್ ಪಾಡುವೆ ಆ ಬೋರ್ವೆಲ್ ಪಾಡ್ದು ಆಯನ ಇಲ್ಲದೆ ನೀವು ಬೋರ್ವೆಲ್ ಪಾಡ್ನಲ್ಲ ಆಯನ ಇಲ್ಲದೆ ನೀರು ಪುನಃ ಬೋರ್ವೆಲ್ ಇಜ್ಜಿ ದಾಪಣ್ಣ ಇನ್ನು ಪಂಚಾಯತ್ದ ಮುರಂಡಿ ಸಾಧಾರಣ ಕೆಲವು ದಿನ ನೀರು ಹೆಜ್ಜಂಡು ಕೇನಾಗ ಪಂಚಾಯತ್ ಬೋರ್ವೆಲ್ ಬಸ್ ಮಾತ್ರ ಮನ್ಪೇರೆ ಅವು ಮೋಟ್ರ್ ಡ್ರೈ ಅದು ಅವು ಈ ನೀರೇಜನ್ನ ಪರಿಸ್ಥಿತಿ ಬೈದಂದು ಅಪ್ಪಗ ನಿಕ್ಕಲು ಎಂಚ ವಾರೀತಿ ಸ್ವಾಮಿ ನಿಕ್ಕಲು ಬೋರ್ವೆಲ್ ದೊಪ್ಪ ಪೇರಂಜಿ ಕಡೆ ನಿಕ್ಕಲು ಬೇರೆಲ್ಲ ದೆತ್ತದು ಬೇತಕ್ಲಿಗೆ ಓವಾ ಮಿಲ್ಲು ದಕ್ಲಿಗೆ ಮೀನ ಮಿಲ್ಲು ಬೊಕ್ಕಂಜಿ ಮಿಲ್ಲು ಓಲೋಲಿ ನಿಕ್ಕಲು ನೀರನ್ನು ಕೊರ್ನಾಂಡ ಸ್ವಾಮಿ ಎಂಕುಲು ಬದುಕುನ ಬುಚ್ಚ ಬೇತೆ ಡೆಕ್ಲಪ್ ಫ್ಯಾಕ್ಟ್ರಿ ಕಡಪುರಂದಿಲ್ಲ ಸ್ವಾಮಿ ಕಮರ್ಷಿಯಲ್ ಯೂಸ್ ಮನ್ಪೋರು ನಿಕ್ಕಲು ಸ್ವಂತ ಯೂಸ್ ಮನ್ಪ್ಲೆ ಎಂಗ್ಲೆ ಬೇಜಾರಿಜ್ಜಿ ವಿರೋಧ ಮನ್ಪುಜ ನಿಕ್ಕಲು ಸ್ವಂತಕ್ಕೆ ನೀರು ಬೋಡ ನಿಕ್ಕಲು ಯೂಸ್ ಮನ್ಪ್ಲೆ ಆಣ ನೀರು ಅవి ಮಾರನೆಕ್ಕೆ ಎಂಕ್ಲೆ ವಿರೋಧ ಉಂಡು ನೀರು ಮಾರನಾಡ ಫಸ್ಟ್ ಎಂಕ್ಲೆ ನಕ್ಲಿಗೆ ತಿಕ್ಕದಾಯ ನಿಕ್ಕಲು ನೀರು ಮಾರಲೆ ಯಾವ್ದು ತೊಂದರೆ ಇಜ್ಜಿ ಕೇಂದ್ರ ಪನ್ಪೇರಿ ಇಂಗ್ಲು ನೀರು ಕೊರ್ಪ ಸ್ವಾಮಿ ಅಧಿಕೃತ ನೀರು ನಿಕ್ಕಲು ಪ್ರತಿಯೊಂದು ಇಲ್ಲಕ್ಕೆ ನೀರು ಕೊರ್ಪಾರ ಎಂಗ್ಲೆ ವಿರೋಧ ಇಜ್ಜಿ ನಿಕ್ಕಲು ಕೊರ್ಪಾರ ನಿಕ್ಕೆಲ್ಲ ಪನ್ಪೇರಿ ಈ ಜಂಗ್ಲು ಬೋರ್ವೆಲ್ ಪಾಡ ನಿಕ್ಕಲು ನೀರು ಕೊರ್ಪ ಓಕೆ ಅಂಚಾಯತ್ ಪಂಚಾಯತ್ ಮುಖಾಂತರ ಎಂಗ್ಲು ವ್ಯವಸ್ಥೆ ಮನ್ಪೋಡು ನಿಕ್ಕಲು ಏಕ ರಾತ್ರಿ ಬತ್ತದ ಬೋರ್ವೆಲ್ ಪಾಡ್ನಕ್ಕೆ ವಿರೋಧ ಉಂಡು ನಿಕ್ಕಲು ಪಂಚಾಯತ್ ಪಾತಿರಲ್ಲ ನಿಕ್ಕಲು ಎಂಕ್ಲು ದಾಳ ವಿರೋಧ ಏರಿಗ್ಲ ದಾಪಣ ಎಂಕ್ಲು ಪೂರಲ್ಲ ಮಿಗ್ಗೆ ಬಲ ನಕ್ಕಲು ಎಂಕ್ಲು ಒಟ್ಟಿಗೆ ಉಪ್ಪು ನಕ್ಕಲು ನಮ್ಮ ಎಂಗ್ಲು ಬಾಂಧವ ಇಡುಪ್ಪು ನಿಕ್ಕಲು ದಾಣ ಮುರಣಿ ಸಂತಲ್ಲ ಎಂಕ್ ನಮ್ಮನೆ ಒಂಜಿ ಏರಿಯಾದಕ್ಕಲು ಒಂಜಿ ಬೇತಕ್ಕಲು ಒಂಜಿ ಬತ್ತು ಬೋರ್ವೆಲ್ ಪಾಡಿಯರು ವಿಷಯ ಪನ್ಪ್ಲೆ ದಾಪಣ ಎಂಕ್ಲು ಏರ್ನ ಮಿತ್ತು ದ್ವೇಷ ಇಜ್ಜಿ ಪನ್ಪನೆಗೆ ಒಂಜಿ ಕಾರಣ ಬಂಡ ಮುರಣಿ ರಾತ್ರಿ ಬರ್ತದೆ ಒಂಜಿ ಮಲ್ಲ ಮಿಷಿನ್ ಬರ್ತದೆ ಬೋರ್ವೆಲ್ ತೋಡ್ರೆ ಸ್ಟಾರ್ಟ್ ಮಾಡ್ತೀರಿ ಈ ಬೇತಕ್ಕಲು ಐಕ್ ಅದು ಆಕ್ರೋಶ ಆತಿತ್ತೇರಿ ಆ ಸಂದರ್ಭ ಎಂಕ್ ಫೋನ್ ಬತ್ತನೆ ಯಾನ್ ಸ್ಪಾಟ್ ಬತ್ತೆ ಅಕ್ಲೆ ರಿಕ್ವೆಸ್ಟ್ ಬಂತೆ ದಾಪಂಡ ನಿಕ್ಕು ಮನ್ ಪೊಚ್ಚಿ ಬಂದು ಎಂಕು ದಾಯ ರಿಕ್ವೆಸ್ಟ್ ಬಂತ ಪಂಡ ಅಕ್ಕುಲ್ಲ ಎನ್ನ ಮಿಗ್ಗೆಲಕನೆ ಎಂಕ್ಲು ಬಾಂಧವ್ಯ ಎಂಕ್ಲು ಒಂಜಿ ಊರ್ದ ಅಕ್ಕುಲು ಅವೇ ಎಂಕುಲು ಮಿನಿ ಆ ಟೈಮ್ ಆಕ್ರೋಶ ಆದ ಮಿನಿ ಕೇಸ್ ಮಂತದ್ದು ನಾಡ ಆಯನ ಮೂಜಿ ಕೊಟ್ಟಿದ್ದ ಗಾಡಿಲ ಸೀಸ್ ಆಯನ ಮಿತ್ತಲ ಕೇಸ್ ಅಲ್ಪ ಬೈದಿನ ಏರಾರ ಧಾರವಾಡ ಬಾಗಲಕೋಟದ ಏರಿಯಾರ ಒಂಜಿ ಟೊಪ್ಪಿ ಬಾರ್ದು ಮಸ್ತ್ ಜನ ಬೈದಾರೆ ಅಕ್ಕಲು ಪೂರ ಅರೆಸ್ಟ್ ಆತು ನಾಡ ಪಾಪ ಅಕ್ಲೆಗಿನ ಕಣ್ಣೀರು ಏರಿಗೆ ಅಕ್ಲೆ ಪಾಪ ಬತ್ತಿನ ಕೆಲಸ ಮಾಡ್ಬೇಡ ಬತ್ತಿನಾಗಲಿ ಗೊತ್ತುಂಡ ಮುಲ್ಪ ನೀರಿಜ್ಜಿ ಮುಲ್ಪ ಗುವೇಲ ಆಜಿನ ಗೊತ್ತುಂಡ ಪಾಪ ಇಜ್ಜಿ ಐಕೋಸ್ಕರ ಎಂಕುದಾದ ಮತ್ತೆ ಎಂಕುಲು ಎಡ್ಡೆ ಮನಸ್ಸು ಅಕ್ಲೆ ಮಿತ್ತು ದೊವೇ ರೀತಿದ ಅಕ್ಲೆ ಮಿತ್ತು ಕೇಸ್ ಮನ್ಪನ್ ಲೆಕ್ಕ ಎಂಕುಲು ಐಕ ನುಮಂದಿಜ ಕೇಸ್ ಮನ್ಪರ ಬುಡ್ತಿಜ ದಾಪಡ ಬೊಡ್ಚಿ ಕೇಸ್ ಮನ್ ಬೊಡ್ಚಿ ಇನ್ನು ಖಾಲಿ ನೀರು ಉಂತಲ್ಲ ಇಜ್ಜಿನ ಮುರಣಿ ಎಂಕುಲು ಪೂರಲ್ಲ ಪಾಪ ಡಿಮಾಂಡ್ ತಿತ್ತು ನಾಡ ಆ ಗಾಡಿ ಪೂರ ಸೀಸ್ ಆತು ದಯಪನ್ನಡ ಆಂಡ ಎಂಕುಲು ನನ್ನಲ್ಲ ಎಚ್ಚರಿಕೆ ಅನ್ಪಂಡ ನಿಕ್ಕಲು ಓವೇ ಕಾರಣಕ್ಲ ಅಂಚವಾದ ಅಕ್ರಮವಾದಿ ಏರೇಂಡ ಲೈಕ್ ನಿಕ್ಕಲು ಬೋರ್ವೆಲ್ ಪಾಡ್ನಂಡ ಎಂಗ್ಲ ಐಕ್ ವಿರೋಧ ಉಂಡು ಅಕ್ರಮವಾದಿ ನಿಕ್ಕಲು ಪಂಚಾಯತ್ದ ಎಂಗ್ಲನ್ನು ಪೂರ ನಾಗರಿಕರನ್ನ ವಿಶ್ವಾಸ ದೆತ್ತೊಂದು ನಿಕ್ ಮನ್ಪೋಡು ಒವೇ ಕಾರಣ ಅಲ್ಲ ಅಂಚದಪ್ಪನಾಗ ಇನ್ನು ಯಾನು ಪಂಚಾಯತ್ ಎಂಗ್ಲರ ಮುಖ್ಯಾಧಿಕಾರಿಗಳ ಯಾನು ಪನ್ಪುನ ಪಂಡ ಯಾನು ಮುರಳ ಪಂತೆ ಇನ್ನಿಲ ಪಂದಂದಿಲ್ಲ ಮುಲ್ಪ ಎಂಚಿನಾಂಡಲ್ಲ ಕೆಲಸ ಮನ್ಪುನಾಂಡಲ್ಲ ಎಂಗ್ಲನ ಕೌನ್ಸಿಲರ್ ಎಂಕುಲು ಆಯ್ಕೆ ಮಂತಿನ ಕೌನ್ಸಿಲರ್ ಉಳ್ಳೇರಿ
ಅರ್ನ ವಿಶ್ವಾಸದೊಪ್ಪಡು ದಯಪಂಡ ಎಂಕುಲು ಒಂಜಿ ಕೌನ್ಸಿಲರ್ನ ಅರೇನು ವಿಶ್ವಾಸದೊಪ್ಪಡು ದಯಪಂಡ ಎಂಕುಲು ಒಂಜಿ ಆಯ್ಕೆ ಮಂತಿ ಬಕ್ಕ ಕೌನ್ಸಿಲರ್ ಆಯ ಪಾರ್ಟಿ ಈ ಪಾರ್ಟಿ ದಾಯ ಕೌನ್ಸಿಲರ್ ಅಕ್ಲೆ ಎಂಕ್ಲನ ಒಂಜನೇ ವಾರ್ಡ್ ಕೌನ್ಸಿಲರ್ ಬಂಡ ಒಂಜಿ ವಾರ್ಡ್ ಪ್ರತಿಯೊಂದು ವಾರ್ಡ್ ಕೌನ್ಸಿಲರ್ನ ಅಕ್ಲೆ ವಿಶ್ವಾಸದೊಪ್ಪಡು ಏರಾವಡು ಪ್ರತಿಯೊಂದು ವಾರ್ಡ್ ಕೌನ್ಸಿಲರ್ನ ವಿಶ್ವಾಸದೊಪ್ಪಡು ಪ್ರತಿಯೊಲ್ಲ ಅವು ಹೋಗು ಬಂದದ್ದು ಅಕ್ಲೆ ವಿಶ್ವಾಸ ಇರ್ತದೆ ಅಕ್ಲೆನ ಒಂಜಿ ವೇಳೆ ಎಲ್ಲ ಮೀನು ಒಂಜಿ ಅಕ್ಲೆ ಎಂಕ್ಲಿಗೆ ಏನು ನಿಕ್ಕುಲೆಗೆ ಎಂಚ ಗೊತ್ತಿದ್ದ ಎಂಚ ಬಂತಾರೆ ಬಂದು ಎಂಕ್ಲು ಅಕ್ಲೆ ಹಿಡಿದು ಪಾತ್ರ ಹಾಕೊಂಡು ದಯಪಂಡ ಇಜಿನಾಡ ಜನಕ್ಲೆ ಭಾವನೆ ಎಂಚ ಬಂಡ ಅಕ್ಕುಲ ಇಟ್ಟು ಸಾಮೀಲ ಹತ್ತಿರ ಪನ್ಪಿರ ಪಾತ್ರ ಬರ್ಕೊಂಡು ಇರೋಡು ದಯಪಂಡ ಇಜ್ಜಪ್ಪ ಅವು ಕೌನ್ಸಿಲರ್ ಗೊತ್ತಿದ್ದಂತ ಆತಿನ ಅಂತ ಕೌನ್ಸಿಲರ್ ಗೊತ್ತಿದ್ದದ ಆತಿನ ಪನ್ಪಿರ ಬರ್ಕೊಂಡು ಐಟು ಪರಸ್ಪರ ಎಂಗ್ಲೆ ಸಮಸ್ಯೆ ಹಾಕೊಂಡು ಅಂಜದಪ್ಪನಾಗ ಎಂಕುಲು ಮುಖ್ಯಾಧಿಕಾರಿಡ ಎಂಗ್ಲ ಸಂಬಂಧಪಟ್ಟ ವಿನಂತಿ ಮಾಡ್ಬಿಡು ಎಂಗ್ಲ ಶಾಶ್ವತವಾದ ನೀರಿನ ಎಂಗ್ಲ ಯೋಜನೆ ಎಂಗ್ಲಿಗೆ ಮನ್ಪೋಡು ಬಂದು ಎಂಗ್ಲನ ವಿನಂತಿ. ಕೋಟೆಕಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ತುಕಾರಾಮ್ ಯಾ ಮಾದರರಿಗೂ ಮನವಿನ ಒಪ್ಪಿಯಾದು ಜನಕ್ಲಿಗೂ ಸಮರ್ಪಕ ನೀರು ಒದಗಾಲೆ ಅಕ್ರಮ ಬೋರ್ವೆಲ್ನು ಉಂತಾಲೆ ಪಂಡದು ಈ ಪುರ್ತು ಮನವಿನ ಒಪ್ಪಿಯಾಯಿರು. ಸ್ಥಳೀಯ ನಿವಾಸಿಗಳು ನೆತ್ತಿಲ ಕೋಟೆಕಾರು ಉಳ್ಳಾಲ ತಾಲೂಕು ಹೀಗೆ ಮುಖ್ಯಾಧಿಕಾರಿ ಕೋಟೆಕಾರು ಪಟ್ಟಣ ಪಂಚಾಯತ್ ಕೋಟೆಕಾರು ಉಳ್ಳಾಲ ತಾಲೂಕು ಮಾನ್ಯರೇ, ವಿಷಯ ಕೋಟೆಕಾರು ನೆತ್ತಿಲ ಪರಿಸರ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ಬಗ್ಗೆ. ನೀರು ಪ್ರಕೃತಿಯ ನೈಸರ್ಗಿಕ ಕೊಡುಗೆಗಳಲ್ಲಿ ಪ್ರಮುಖವಾದದ್ದು. ಆದ್ದರಿಂದ ಅದರ ಸದ್ಬಳಕೆ ಇಂದಿನ ಕಾಲಘಟ್ಟದಲ್ಲಿ ಅತಿ ಅವಶ್ಯಕ. ಕೋಟೆಕಾರು ನೆತ್ತಿಲ ಪರಿಸರ ಉಳ್ಳಾಲ ತಾಲೂಕಿನ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳೊಂದು. ಇಲ್ಲಿ ಖಾಸಗಿ ಬಡಾವಣೆಗಳು ನಿರ್ಮಾಣವಾಗಿದ್ದು ಹಾಗೂ ಸಣ್ಣ ಗಾತ್ರದ ಕೈಗಾರಿಕೆಗಳು ಕಾರ್ಯಾಚರಿಸುತ್ತಿದೆ. ಸಹಜವಾಗಿ ಬೇಸಿಗೆ ಕಾಲದಲ್ಲಿ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ನೀರಿಗಾಗಿ ಜನರು ಸಂಕಷ್ಟ ಅನುಭವಿಸಿದ್ದಾರೆ. ಅದರಲ್ಲೂ ಕಳೆದ ಕೆಲವು ವರ್ಷಗಳಿಂದ ಮನೆಗಳ ಬಾವಿಗಳು ಬೇಸಿಗೆ ಕಾಲಗಳಲ್ಲಿ ಬತ್ತಿ ಹೋಗುತ್ತಿರುವುದು ಆತಂಕದ ವಿಷಯ. ಜನರು ತಮ್ಮ ಮೂಲಭೂತ ಅವಶ್ಯಕತೆಗಳಾದ ಶೌಚಾಲಯ ಹಾಗೂ ಅಡುಗೆ ಕಾರ್ಯಕ್ಕೆ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಕೋಟೆಕಾರು ಪಟ್ಟಣ ಪಂಚಾಯತಿನಿಂದ 2 ಅಥವಾ 3 ದಿನಕ್ಕೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತಿದ್ದು ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲದಾಗಿದೆ. ಸಣ್ಣ ಕೈಗಾರಿಕೆಗಳಿಗೆ ನೀರು ಸರಬರಾಜು ಮಾಡಬೇಕಾಗಿರುವುದರಿಂದ ಮನೆಗಳಿಗೆ ನೀರು ಪೂರೈಕೆ ಕಷ್ಟವಾಗುತ್ತಿದೆ. ಮಂಗಳೂರು ನಗರಕ್ಕೆ ತುಂಬೆ ವೆಂಟೆಡ್ ಡ್ಯಾಮ್ ಮೂಲಕ ಬೇಸಿಗೆಯಲ್ಲೂ ನೀರು ಸರಬರಾಜು ಮಾಡಲಾಗುತ್ತಿದ್ದು, ಆದರೆ ಹೊರವಲಯದಲ್ಲಿರುವ ನೆತ್ತಿಲ ಕೋಟೆಕಾರು ಪ್ರದೇಶದ ಜನರು ಈ ಸೌಲಭ್ಯದಿಂದ ವಂಚಿತರಾಗಿರುತ್ತಾರೆ. ಕೋಟೆಕಾರು ನೆತ್ತಿಲ ಪ್ರದೇಶದ ಜನರು ಸಹ ಆಸ್ತಿ ತೆರಿಗೆ ಸೇರಿದಂತೆ ವಿವಿಧ ತೆರಿಗೆಗಳನ್ನು ಸ್ಥಳೀಯ ಪಂಚಾಯಿತಿಗೆ ಪಾವತಿಸುತ್ತಿದ್ದರಿಂದ ವರ್ಷವಿಡೀ ನೀರು ಪೂರೈಕೆ ಮಾಡುವುದು ಪಟ್ಟಣ ಪಂಚಾಯತ್ ಕರ್ತವ್ಯವೆಂದು ನಮ್ಮ ಹಕ್ಕೊತ್ತಾಯವಾಗಿದೆ. ಕೋಟೆಕಾರು ನೆತ್ತಿಲ ಪರಿಸರದಲ್ಲಿ ಅಂತರ್ಜಲ ಕಡಿಮೆಯಾಗಿದ್ದು ಇದಕ್ಕೆ ಅನಧಿಕೃತ ಕೊಳವೆ ಬಾವಿಗಳ ನಿರ್ಮಾಣ ಕಾರಣ. ಕಳೆದ ಮಾರ್ಚಿನಲ್ಲಿ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ನೆತ್ತಿಲ ಪರಿಸರದಲ್ಲಿ ಗಣಿ ಇಲಾಖೆ ಕೋಟೆಕಾರು ಪಟ್ಟಣ ಪಂಚಾಯತಿನಿಂದ ಅನುಮತಿ ಪಡೆಯದೆ ಸ್ಥಳೀಯ ನಿವಾಸಿಗಳ ನಿರಪೇಕ್ಷಣ ಪತ್ರ ಇಲ್ಲದೆ ಏಕಾಏಕಿ ಕೊಳವೆ ಬಾವಿ ನಿರ್ಮಾಣಕ್ಕೆ ಮುಂದಾಗಿರುವುದರ ವಿರುದ್ಧ ನಾವು ಉಳ್ಳಾಲ ಪೊಲೀಸ್ ಠಾಣೆ ಪಟ್ಟಣ ಪಂಚಾಯತ್ ಗಣಿ ಇಲಾಖೆ ಹಾಗೂ ಜಿಲ್ಲಾಧಿಕಾರಿ ದೂರು ನೀಡಿದರ ಪರಿಣಾಮವಾಗಿ ಕಾಮಗಾರಿ ಸ್ಥಗಿತಗೊಂಡಿತ್ತು. ಇದೀಗ ನಾವು ತಮ್ಮ ಗಮನಕ್ಕೆ ತರುವುದೇನೆಂದರೆ ಮಗದೊಮ್ಮೆ ಈ ಪ್ರದೇಶದಲ್ಲಿ ಕೊಳವೆ ಬಾವಿ ನಿರ್ಮಾಣಕ್ಕೆ ಅವಕಾಶ ನೀಡಕೂಡದು. ಕೋಟೆಕಾರು ಪರಿಸರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಣ್ಣ ಕೈಗಾರಿಕೆಗಳಿಗೆ ಪ್ರತ್ಯೇಕ ನೀರು ಪೂರೈಕೆ ಯೋಜನೆ ರೂಪಿಸಬೇಕು ಹಾಗೂ ಕೋಟೆಕಾರು ನೆತ್ತಿಲ ಪರಿಸರದಲ್ಲಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ಒವ್ವಿ ಖಾಸಗಿ ಬೋರ್ವೆಲ್ಗೂ ತಂಕ್ಲು ಅನುಮತಿ ಕೊಡ್ತಿಜ ಜನಕ್ಲಿಗೂ ಅಗತ್ಯ ಬೋಡಾಯಿನ ನೀರು ಪೂರೈಕೆಗೂ ವ್ಯವಸ್ಥೆ ಮಲ್ತದ ಬಣ್ಣದ ತುಕಾರಾಮಯ್ಯ ಮಾದರ ತೆರಿಪಾಯಿರು. ನಾನು ಪಟ್ಟಣ ಪಂಚಾಯತಿಗೆ ಜಾಯಿನ್ ಆದ ನಂತರ ಇಲ್ಲಿಯ ಎಲ್ಲ 17 ವಾರ್ಡದ ನೀರಿನ ಸಮಸ್ಯೆಯನ್ನು ಎಲ್ಲವನ್ನು ತಿಳ್ಕೊಂಡು 12 ವಾರ್ಡದಲ್ಲಿ ನೀರಿನ ಟ್ಯಾಂಕಿನ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಪ್ರತಿದಿನ 3 ಟ್ಯಾಂಕರ್ ಮುಖಾಂತರ 31 ಟ್ಯಾಂಕರ್ ನೀರು ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಆ ನಂತರ ಈಗ ಮತ್ತೆ ಹೆಚ್ಚಿಗೆ ನೀರಿನ ಸಮಸ್ಯೆ ಆದರೆ ಇನ್ನೂ ಒಂದು ನೀರಿನ ಟ್ಯಾಂಕರ್ ವ್ಯವಸ್ಥೆ ಮಾಡ್ತೇವೆ. ಮತ್ತು 1ನೇ ವಾರ್ಡದಲ್ಲಿ 3 ಬೋರ್ವೆಲ್ ಇತ್ತು. ಆ 3 ಬೋರ್ವೆಲ್ಲು ಇದಾಗಿದ್ದಾವೆ, ಏನು ಬತ್ತಿ ಹೋಗಿದೆ. ಆ ನಂತರ ಈಗ ನಾವು ಬೋರ್ ಹೊಡಿಬೇಕಾದ್ರೆ ನೀರು ಬರ್ತಾ ಇಲ್ಲ. ಹೀಗಾಗಿ ಸ್ವಲ್ಪ ಮಳೆ ಆದರೆ ಮತ್ತೆ ಎಲ್ಲಿ ಬೋರ್ ಹಾಕಬೇಕಂತ ಸ್ಥಳೀಯ ಕೌನ್ಸಿಲರನ್ನು ಕೇಳಿ ನಾವು ನೀರಿನ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಮಂಗಳೂರಿಗೆ ತುಂಬ ವೆಂಟೆಡ್ ಡ್ಯಾಮಿಂದ ನೀರು ಬರ್ತದೆ. ಅಂದರೆ ಯೂಶ್ವಲಿ 365 ದಿವಸ ಬರ್ತದೆ. ಈ ಸಲ ಒಂದು ಮಾತ್ರ ಏನಂದರೆ ಬೇಸಿಗೆಯಲ್ಲಿ ಅಲ್ಲೇ ನೀರಿಲ್ಲ ನೇತ್ರಾವತಿಯಿಂದಾಗಿ ಸ್ವಲ್ಪ 1-2 ದಿನಕ್ಕೆ ಲಾಸ್ಟ್ 1 ಮಂತಲ್ಲಿ ಮಾತ್ರ. ಅದೇ ರೀತಿ ಇಲ್ಲಿ ಈಗ ಈ ಪ್ರದೇಶದಲ್ಲಿ ಬೆಳೆಯುತ್ತಿರುವ
ನಗರ ಇದೆ, ಉಳ್ಳಾಲದ್ದು ಸಮೀಪವಿದೆ ಮಂಗಳೂರಿದ್ದು. ಇದಕ್ಕೆ ನಿಮ್ಮ ಏನಾದರೂ ಒಂದು ಶಾಶ್ವತ ಪರಿಹಾರ, ಇದರಿಂದ ನದಿಯಿಂದ ನೀರು ಸರಬರಾಜು ಮಾಡುವಂಥದ್ದು ಅಂಥದ್ದು ಏನಾದರೂ ಒಂದು ಯೋಜನೆಯನ್ನು ನೀವು ಸರ್ಕಾರಕ್ಕೆ ಸಲ್ಲಿಸಿದರೆ ಅದನ್ನು ನಾವು ಆದಷ್ಟು ಬೇಗ ನಾವು ಸಹ ಈ ಸರ್ಕಾರಕ್ಕೆ ಈಗಾಗಲೇ ಅದಕ್ಕಿಂತ ಮುಂಚಿತವಾಗಿ ಭೂಗ್ರಾಮಗಳಂತ ಒಂದು ನೀರಿನ DPR ಗೌರ್ಮೆಂಟ್ ಹಂತದಲ್ಲಿ, ಸರ್ಕಾರದ ಹಂತದಲ್ಲಿದ್ದೇವೆ. ಅದು ಪೈಪ್ಲೈನ್ ಆಗಿದೆ ಅಂತೆ, ಸ್ವಲ್ಪ ಸ್ಟೇಟ್ ಇಶ್ಯೂ ಇರುವುದರಿಂದ ಅದು ಪೆಂಡಿಂಗ್ ಆಗಿದೆ. ನಾವು ಈ ಸಾರ್ವಜನಿಕರ ಪ್ರಸ್ತಾವನೆಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅಂತ ಹೇಳಿದರೆ ಈಗ ಬೋರಿನಂತಿದೆ ಅಲ್ಲ, ನೀರಿದ್ದ ಟೈಮಲ್ಲಿ ಕೂಡ ಒಂದು ನಿರ್ದಿಷ್ಟ ಸಮಯ ಅಂತ ಹೇಳಿಲ್ಲ. ಪಂಚಾಯತ್ನವರು ಅದರ ಬಗ್ಗೆ ಜವಾಬ್ದಾರಿ ಇಲ್ಲ. ಬೆಳಿಗ್ಗೆ ಬಿಟ್ಟರೆ ರಾತ್ರಿ ಇಡೀ ತನಕ, ರಾತ್ರಿ 8 ಗಂಟೆ ತನಕ ನೀರು ಬರ್ತಿದೆ. ಅಂದರೆ ಆ ಟೈಮಲ್ಲಿ ನೀರು ತುಂಬ ಬೋಲ್ ಆಗ್ತಿದೆ ನೀರಿದ್ದ ಟೈಮಲ್ಲಿ. ಅದರಿಂದಾಗಿ ಆ ಟೈಮಲ್ಲಿ ನಾವು ಹೇಳುವಾಗ ಸಹ ಅದರ ಬಗ್ಗೆ ಗಮನ ಕೊಡ್ತಾನೆ ಇಲ್ಲ ಆಯ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು. ಈಗ ನೋಡಿ, ಈಗ ಮೋಟರ್ ರನ್ ಕಂಟಿನ್ಯೂಸ್ ರನ್ ಆಗಿದೆ, ಈಗ ಮೋಟರ್ ಒತ್ತಿದೆ, ಆದ ಕಾರಣ ನೀರು ಬರ್ತಾ ಇಲ್ಲ ಅಂತ, ಮೋಟರ್ ರನ್ ಆಗ್ತಿಲ್ಲ ಅಂತ. ಅದರಿಂದ ಈಗ ಮೋಟರ್ ಕೂಡ ಹಾಳಾಗಿದೆ. ಆಗ ನೀರು ಕೂಡ ಬೋಲ್ ಆಗ್ತಿತ್ತು, ಕಂಟಿನ್ಯೂಸ್ ಮೋಟರ್ ರನ್ ಆಗ್ತಿತ್ತು. ಅದಲ್ಲದೆ ಮೊದಲು ಕೋಟೆಕರ್ನ ಪರಿಸರದಲ್ಲಿ ನೀರಿನ ಸಮಸ್ಯೆ ಇಲ್ಲ ಇತ್ತು ನಿಜವಾಗಿ. ಯಾವಾಗ ಇದು ಅನಧಿಕೃತ ಬೋರ್ ಆಯಿತು, ಅದರಿಂದ ನೀರು ವ್ಯಾಪಾರ ಮಾಡಲಿಕ್ಕೆ ಹೊರಟರು. ಅದರ ನಂತರ ಈ ಸಲ ಫೆಬ್ರವರಿಯಲ್ಲಿ ನೀರು ಖಾಲಿಯಾಗಿದೆ. ಕೆಲವು ಬಾವಿಯಲ್ಲಿ ಫೆಬ್ರವರಿ ಬತ್ತಿ ಹೋಗಿದೆ. ಈಗ ಮಾರ್ಚ್ ಏಪ್ರಿಲ್ ನೀರೇ ಇಲ್ಲ. ಈಗ ಮೋಟರ್ ಕೂಡ ಇಲ್ಲ. ಅವರಂದ್ರೆ ಅಂಥ ನೀರು ಮಾರಾಟ ಇದೆಯಲ್ಲ, ಅದು ನಿಂತ ಕೊಟ್ಟರೆ ನಮ್ಮ ನೀರು ಆಗ್ತದೆ ಇಲ್ಲಿ ಕೋಟೆಕರಲ್ಲಿ. ಅದಕ್ಕೆ ಬೇಕಾಗಿ ಇನ್ನು ಅಂತ ಬೋರ್ವೆಲ್ಗೆ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ನಮ್ಮ ಒಂದು ಪಂಚಾಯತ್ ಒಂದು ನಿರ್ಣಯ ತಗೊಳ್ಬೇಕು. ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯರು ರಾಘವ್ ಗಟ್ಟಿ, ಕೋಟೆಕಾರ್ ನಿವಾಸಿಲು ರವೀಂದ್ರ ನೆತ್ತಿಲ, ಶಂಕರ್ ನಾರಾಯಣ ಆಚಾರ್ಯ, ಸಂದೀಪ್ ಅಡ್ಕ, ಪ್ರಶಾಂತ್ ಕಡಬ, ಸಂತೋಷ್ ಪೂಜಾರಿ, ಸಂದೀಪ್ ಹೆಗ್ಡೆ, ತಿಲಕ್ ರಾಜ್, ಪದ್ಮನಾಭ ಎಸ್, ಪ್ರಕಾಶ್ ಗಟ್ಟಿ, ಬಾಲಚಂದ್ರ, ಭುವಿತಾಕ್ಷಿ, ಶಶಿಕಲಾ, ಪ್ರಮೀಳಾ, ಭವ್ಯ, ಪ್ರಫುಲ್ಲ, ಲೀಲಾ ಇಂಚಿತಿ ಪ್ರಮುಖರು ಪ್ರತಿಭಟನೆಯಲ್ಲಿ ಪಾಲ್ಪಡೆದಿದ್ದರು. 1ನೇ ವಾರ್ಡಿನ ನಾವು ಈಗ ಎಲ್ಲರೂ ಸೇರಿಕೊಂಡು ನಾವು ಈಗ ಪ್ರತಿಭಟನೆ ಮಾಡಿದ್ದೇವೆ ನೀರಿನ ಬಗ್ಗೆ. ಇನ್ನು ಮುಂದಕ್ಕೆ ಇಲ್ಲಿ ನಮ್ಮ ಸ್ಥಳೀಯರು ಬೋರ್ವೆಲ್ಲಿಂದ ನೀರನ್ನು ಖಾಸಗಿ ಅವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸದಿದ್ದರೆ ಇನ್ನು ಉಗ್ರ ಹೋರಾಟ ಮಾಡುವುದೆಂದು ನಾವು ನಿಶ್ಚಯ ಮಾಡಿದ್ದೇವೆ. ಹಾಗೆ ಇನ್ನು ಮುಂದಕ್ಕೆ ಎಲ್ಲರೂ ಇದಕ್ಕೆ ಸಹಕರಿಸಿ ಬೋರು ಮಾಡುತ್ತಿದ್ದರೆ ಅದಕ್ಕೆ ಪ್ರತಿಭಟನೆಗೆ ಎಲ್ಲರೂ ಸೇರಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತೇವೆ. ಹಾಗೆ ನಮಗೆ ತಾತ್ಕಾಲಿಕ ನೀರಿಗಾಗಿ ಪಂಚಾಯತ್ ವ್ಯವಸ್ಥೆ ಮಾಡಿ ಕೊಡಬೇಕಾಗಿ ಕೇಳಿಕೊಳ್ತೇವೆ.